ಕೇಂದ್ರದಿಂದ ವೆಬ್ಸೈಟ್ ಹ್ಯಾಕ್ ಬಗ್ಗೆ ಸತೀಶ್ ಜಾರಕಿಹೊಳಿ ಆರೋಪ ಮಾಡಿರುವ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿರುಗೇಟು ನೀಡಿದ್ದಾರೆ. ನೃತ್ಯ ಮಾಡಲು ಭಾರತವ ಅಂಗಳ ಡೊಂಕು ಅಂದರಂತೆ ಈ ಗಾದೆಯಂತೆ ಕಾಂಗ್ರೆಸ್ನ ಪರಿಸ್ಥಿತಿ ಆಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಬಿಟ್ಟಿ ಭಾಗ್ಯ ಘೋಷಿಸಿ ಅದನ್ನು ಕೊಡಲು ವ್ಯವಸ್ಥೆ ಆಗ್ತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬಿ ಕೂರಿಸುವ ಕೆಲಸ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ 10 ಕೆಜಿ ಅಕ್ಕಿ ಕೊಡೋ ಕೆಲಸ ಮಾಡಿದೆ. ಹಿಂದೆ ಸಿದ್ದರಾಮಯ್ಯ ಇದ್ದಾಗಲೂ 27 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. 3 ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟರು ಭಾವಚಿತ್ರ ಸಿದ್ದರಾಮಯ್ಯ ಇತ್ತು. ಚುನಾವಣೆ ಬಂದಾಗ ಪ್ರಣಾಳಿಕೆಯಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂದಿದ್ದು ಕಾಂಗ್ರೆಸ್. ಇವತ್ತು 10 ಕೆಜಿ ಕೊಡುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಅವತ್ತು ಕೇಂದ್ರ ಸರ್ಕಾರ ಕೊಟ್ಟರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರ. ಕೇಂದ್ರ 5 ಕೆಜಿ ಕೊಡ್ತಾ ಇದೆ, ಕೋವಿಡ್ ಬಂದಾಗಲೂ ಕೊಡ್ತಾ ಇದೆ. ಆದರೆ 2 ಲಕ್ಷ ಟನ್ ಅಕ್ಕಿ ಪ್ರಧಾನಿ ಹತ್ರ ಯಾರು ಬೇಡಿಕೆ ಇಟ್ಟಿಲ್ಲ. ಸುಮ್ಮನೆ ಪ್ರಚಾರ ಮತ್ತು ರಾಜಕಾರಣ ಮಾಡಲು ಹೇಳಿಕೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಹೋರಾಟಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಭರವಸೆಯಿಂದ ಅಕ್ಕಿ ಕೊಡಲಾಗತ್ತಕ್ಕೆ ಕಾಂಗ್ರೆಸ್ ವಿರುದ್ಧವೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರು ಸರ್ಕಾರದ ವಿರುದ್ಧ ಮಾತ್ರ ಪ್ರತಿಭಟನೆ ಮೂರ್ಖರಲ್ಲ. ಇದೆಲ್ಲ ಆದ್ಮೇಲೆ ಹ್ಯಾಕ್ ಆರೋಪ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇಂಥ ಕೆಲಸ ಮಾಡಲ್ಲ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿದರು. ನೃತ್ಯ ಮಾಡಲಿಕ್ಕೆ ಬಾರದವ ಅಂಗಳ ಡೊಂಕು ಅಂತ ಹೇಳಿ ಒಂದು ಗಾದೆ ಇದೆ. ಹಾಗೆ ಆಗಿದೆ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಇವತ್ತು ಕಾಂಗ್ರೆಸ್ ಉಚಿತವಾಗಿರ್ತಕ್ಕಂಥ ಬಿಟ್ಟಿ ಭಾಗ್ಯಗಳ ಘೋಷಣೆಯನ್ನು ಮಾಡಿದೆ. ಇವತ್ತು ಇದು ಯಾವುದನ್ನು ಕೊಡೋದರಲ್ಲಿ ಅವರಿಗೆ ವ್ಯವಸ್ಥೆಗಳಾಗ್ತಾ ಇಲ್ಲ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ 9 ವರ್ಷಗಳಲ್ಲಿ 5 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದೆ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ 27 ರೂಪಾಯಿನ ಕೇಂದ್ರ ಕೊಡ್ತಿತ್ತು, 3 ರೂಪಾಯಿನ ಸಿದ್ದರಾಮಯ್ಯ ಕೊಡ್ತಿದ್ರು. ಭಾವಚಿತ್ರ ಸಿದ್ದರಾಮಯ್ಯಂದು ಹಾಕಿದ್ರು. ಯಾವತ್ತು ಕೇಂದ್ರ ಸರ್ಕಾರ ಕೊಟ್ಟದ್ದು ಅಂತ ಹೇಳಿ. ಚುನಾವಣೆ ಬಂದಾಗ ಪ್ರಣಾಳಿಕೆಯಲ್ಲಿ 5 ಕೆಜಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಕಾಂಗ್ರೆಸ್. ಇವತ್ತು 10 ಕೆಜಿ ಕೊಡುವಲ್ಲಿ ವಿಫಲ ಆಗಿದೆ. ಯಾವತ್ತು ಏನು ಹೇಳಿದ್ರಿ ನೀವು? 10 ಕೆಜಿ ಕೊಡ್ತೀವಿ ಹೇಳಿದ್ರೆ ನೀವು ಕೇಂದ್ರ ಸರ್ಕಾರ 5 ಕೊಟ್ಟರೆ ನಾವು 5 ಕೊಡ್ತೀವಿ ಅಂತ ಹೇಳಿದ್ರಾ? ಹೇಳಿಲ್ಲ. ನೀವು ಹೇಳಿದ್ರಿ 10 ಕೆಜಿ. ನಮ್ಮ ಪ್ರಶ್ನೆ ಇರುವಂಥದ್ದು, ಕೇಂದ್ರ ಸರ್ಕಾರ 5 ಕೆಜಿ ನಿರಂತರ ಕೊಡ್ತಾ ಇದೆ. ಎರಡನೇದು, ಕೇಂದ್ರ ಸರ್ಕಾರ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ 84 ಕೋಟಿ ಕುಟುಂಬಗಳಿಗೆ